ದಾರುಲ್ ಉಲೂಮ್ ಅಲ್ ಮಾರೀಫ್ ಕಾರ್ಕಳದ 2ನೇ ಪದವಿ ಪ್ರದಾನ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮದಲ್ಲಿ ಕುರಾನ್ ಕಂಠಪಾಠ ಮಾಡಿ ಉತ್ತೀರ್ಣಗೊಂಡ 24 ಮಕ್ಕಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಮೌಲಾನಾ ಅಬ್ದುಲ್ ಹಫೀಜ್ ಅಲ್ ಕಾಸಿಮಿ ಅವರು ಸ್ವಾಗತಿಸಿದರು. إن هذا القرآن يهدي للتي هي أقوى ويبشر المؤمنين الذين يعملون الصالحات أن لهم أجرا كبيرا صدق الله العظيم. حضرات علماء کرام, दानिश्वरान कौम मिल्लत दूर दराज के सफर के मशक्क़तों को बर्दाश्त करते हुए हमारी दावत पर लब्बे कहते हुए ಈ ಸಂದರ್ಭ ಮಾತನಾಡಿದ ಹಜರತ್ ಮೌಲಾನಾ ಸೈಯದ್ ಮೊಹಮ್ಮದ್ ತಲಾಹ್ ಸಾಹೇಬ್ ಅಲ್ ಕಾಸಿಮಿ ಅವರು, ಅಲ್ಲಾಹನು ಪವಿತ್ರ ಕುರಾನ್ನ ಮನುಷ್ಯ ಸಮೂಹಕ್ಕೆ ಔಷಧಿಯನ್ನಾಗಿ ಅವತೀರ್ಣಗೊಳಿಸಿದ್ದಾನೆ. ಇದರಲ್ಲಿ ಮನುಷ್ಯನ ಎಲ್ಲಾ ತರಹದ ಕಾಯಿಲೆಗಳಿಗೆ ಗುಣಪಡಿಸುವ ದೇವದತ್ತ ಶಕ್ತಿ ಇದೆ. ಸಮಾಜದ ಅಭಿವೃದ್ಧಿಗೆ ಬೇಕಾಗಿರುವ ಎಲ್ಲ ಕಾನೂನುಗಳು ಇದರಲ್ಲಿವೆ ಎಂದು ಹೇಳಿದ್ರು. तो एक सहाबी अल्लाह का शुक्र अदा करने के लिए कि अल्लाह ताला ने हम पर कितना बड़ा इनाम फरमाया, अपने महबूब पैगंबर हजरत मोहम्मद सल्लल्लाहु अलैहि वसल्लम को भेजकर लक़द मन्नल्लाहु अलल मुमिनीन इज़ बअस फीहिम रसूलन मिन अनफुसिहिम यतलू अलैहिम आयातिही व युज़क्कीहिम. ಕಾರ್ಯಕ್ರಮದಲ್ಲಿ ಮುನಾಜಿರಿ ಇಸ್ಲಾಂ ಹಜರತ್ ಮೌಲಾನಾ ಮುಫ್ತಿ ಮಾಸೂಮ್ ಸಾಕಿಬ್ ಅಲ್ ಕಾಸಿಮಿ, ಹಜರತ್ ಮೌಲಾನಾ ಕಲಿಮುಲ್ಲಾ ಸಾಹೇಬ್ ಅಲ್ ಕಾಸಿಮಿ, ಮುಫ್ತಿ ಅರ್ಷದ್ ಅಲ್ ಕಾಸಿಮಿ, ಮುಫ್ತಿ ಮಹದುಲ್ಲಾ, ಕಾರ್ಕಳ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಶ್ಫಾಕ್ ಅಹಮದ್, ಪ್ರಾಂಶುಪಾಲರಾದ ಮುಫ್ತಿ ಅಬ್ದುಲ್ ರೆಹಮಾನ್ ಅಲ್ ಕಾಸಿಮಿ, ಟ್ರಸ್ಟಿ ಮುಷ್ತಾಕ್ ಅಹಮದ್, ಕಾರ್ಯದರ್ಶಿ ಸೈಯದ್ ಯೂನುಸ್, ಮಸೀದಿಯ ಇಮಾಮರಾದ ಮೌಲಾನಾ ಶಮಾ, ಡಾಕ್ಟರ್ ರಿಜ್ವಾನ್ ಅಹಮದ್, ಹಾಫೀಜ್ ಇಬ್ರಾಹಿಂ ಮೊದಲಾದವರು ಉಪಸ್ಥಿತರಿದ್ದರು.